ಇತ್ತೀಚೆಗೆ ಜೈ ಭೀಮ್ ಅನ್ನೋ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅದೇ ಸಿನಿಮಾದ ಅಣಕು ಪ್ರದರ್ಶನದ ರೀತಿಯಲ್ಲಿ ಉಡುಪಿಯಲ್ಲಿ ಬುಡಕಟ್ಟು ಜನಾಂಗದ ಜನರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಉಡುಪಿ ಜಿಲ್ಲೆಯ ಅತ್ಯಂತ ಹಿಂದುಳಿದ ಕೊರಗ ಜನಾಂಗದ ಮನೆಯಲ್ಲಿ ಮದುವೆಯ ಮುನ್ನ ನಡೆಯುವ ಮೆಹಂದಿ ಕಾರ್ಯಕ್ರಮಕ್ಕೆ ಪೊಲೀಸರು ದಾಳಿ ಮಾಡಿ ಯಾವುದೇ ಕಾರಣವಿಲ್ಲದೆ ಮಧುಮಗ, ಮಹಿಳೆಯರು, ಮುದುಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ವಿನಾಕಾರಣ ಲಾಠಿ ಬೀಸಿದ ಪೊಲೀಸರ ಮೇಲೆ ವ್ಯಾಪಕ ಆಕ್ರೋಶ ಭುಗಿಲೆದ್ದಿದೆ. ಕರಾವಳಿಯ ಅತ್ಯಂತ ಹಿಂದುಳಿದ ಮತ್ತು ಮುಕ್ತ ಜನಾಂಗವಾದ ಕೊರಗರ ಮೇಲೆ ಪೊಲೀಸರು ದೌರ್ಜನ್ಯ ಮೆರೆದಿದ್ದಾರೆ. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರರಾಗಿರುವ ರಾಜೇಶ್ ಕೊರಗ ಎಂಬುವರಿಗೆ ಬುಧವಾರ ಮದುವೆಯ ಮುನ್ನ ನಡೆಯುವ ಮೆಹಂದಿ ಕಾರ್ಯಕ್ರಮದಲ್ಲಿ ಸೋಮವಾರ ರಾತ್ರಿ ಡಿಜೆಯನ್ನ ಅಳವಡಿಸಲಾಗಿತ್ತು. ಡಿಜೆ ಅಳವಡಿಸಲು ಪೊಲೀಸರಿಂದ ಅನುಮತಿಯನ್ನು ಪಡೆಯಲಾಗಿತ್ತು. ರಾತ್ರಿ 11 ಗಂಟೆಯವರೆಗೆ ಮೆಹಂದಿ ಕಾರ್ಯಕ್ರಮ ನಡೆಸಲು ಅವಕಾಶವೂ ಸಿಕ್ಕಿತ್ತು. ಆದರೆ ಇದ್ದಕ್ಕಿದ್ದಂತೆ ಪೊಲೀಸರಿಗೆ ಅದೇನಾಯಿತೋ ಏನೋ, ಯಾರು ಮೌಖಿಕ ದೂರು ನೀಡಿದ್ದಾರೆ ಎಂಬ ಕಾರಣಕ್ಕೆ ಡಿಜೆ ಸೌಂಡ್ ಕಡಿಮೆ ಮಾಡುವಂತೆ ಮನೆಯವರಿಗೆ ಸೂಚನೆ ನೀಡಿದ್ದಾರೆ. ಅದನ್ನ ಒಪ್ಪಿ ಮನೆಯವರು ಸೌಂಡ್ ಅನ್ನ ಕಡಿಮೆ ಮಾಡಿದ್ದಾರೆ. ಇದಾಗಿ ಕೆಲವೇ ನಿಮಿಷಗಳಲ್ಲಿ 7-8 ಪೊಲೀಸರ ಜೊತೆ ಕೋಟಾ ಠಾಣಾ ಎಸ್ಐ ಸಂತೋಷ್ ಮದುವೆ ಮನೆಗೆ ತೆರಳಿ ದಾಳಿ ಇಟ್ಟಿದ್ದಾರೆ. ಅಲ್ಲಿ ನೆರೆದಿದ್ದ ಜನರಿಗೆ ಊಟವನ್ನ ಮಾಡಲು ಬಿಡದೆ ಹಲ್ಲೆಯನ್ನ ನಡೆಸಿದ್ದಾರೆ. ಮದುಮಗ ಮಾತ್ರವಲ್ಲ, ಅಲ್ಲಿದ್ದ ವೃದ್ಧರು, ಮಹಿಳೆಯರ ಮೇಲೆ ಲಾಠಿಯನ್ನ ಬೀಸಿದ್ದಾರೆ. ಕರುಣೆ ಇಲ್ಲದೆ ನಡೆದಂತಹ ದಾಳಿಯಿಂದ ಮದುವೆ ಮನೆ ರಣಾಂಗಣವಾಗಿದೆ. ದಯವಿಟ್ಟು ಹೊಡಿಬೇಡಿ ಅಂತ ಮನೆಯಲ್ಲಿದ್ದವರು ಅಂಗಲಾಚಿದ್ರು. ಕೇಳದೆ ಎಸ್ಐ ಸಂತೋಷ್ ದರ್ಪ ಮೆರೆದಿದ್ದಾರೆ. ತಂಡದಲ್ಲಿ ಒಬ್ಬ ಮಹಿಳಾ ಸಿಬ್ಬಂದಿ ಇಲ್ಲದೆ ಇದ್ರೂ ಮಹಿಳೆಯರ ಮೈ ಮುಟ್ಟಿ ತಳ್ಳಿದ್ದಾರೆ. ಘಟನೆಯಲ್ಲಿ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾರೆ. ಏನಾಯ್ತು ನಿನ್ನೆ? ಏನು ಕಾರ್ಯಕ್ರಮ? ನಿನ್ನೆ ನಂದು ಮೆಹಂದಿ ಕಾರ್ಯಕ್ರಮ ಇತ್ತು. ಅದಕ್ಕಾಗಿ ಸುಮಾರು 7 ಗಂಟೆಯಿಂದ ನಮ್ಮದು ಮೆಹಂದಿ ಕಾರ್ಯಕ್ರಮ ಶಾಸ್ತ್ರ ಎಲ್ಲ ಶುರುವಾಗಿತ್ತು. ಅದಾದಮೇಲೆ ಊಟ ಎಲ್ಲ ಆಗಿ ಸ್ವಲ್ಪ 8 ಗಂಟೆ ಸುರಿ ನಮ್ಮದು ಡಿ.ಜೆ ಸಾಂಗ್ ಇದ್ದಿತ್ತು. ಡಿ.ಜೆ ಹಾಕಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸುಮಾರು ಒಂದು 10 ಗಂಟೆ ಸುರಿಗೆ ಪೊಲೀಸರು ಬಂದರು. ಪೊಲೀಸ್ ಬಂದು ಹೇಳಿದರು, ಈ ಥರ ಇತ್ತು, ಕಂಪ್ಲೇಂಟ್ ಆಗಿತ್ತು ಅಂತ ಹೇಳಿದರು. ಆಯ್ತು ಸರಿ, ನಾವು ಅವ್ರ ಹತ್ರ ಮಾತಾಡಿ ಹೇಳಿತ್ತು, ಇಷ್ಟು ಗಂಟೆ ಆಫ್ ಮಾಡಿ ಅಂತ ಹೇಳಿದ್ರು. ಆಯ್ತು, ಅವ್ರ ಹತ್ರ ಮಾತಾಡಿ 11 ಗಂಟೆ ತನಕ ಪರ್ಮಿಷನ್ ತಗೊಂಡಿತ್ತು ಅವರು. ಆದರೂ ಆಮೇಲೆ ಅವರು ಸುಮಾರು 11:30 ಬಂದು ನಮ್ಮ ಕೋಟದ ಎಸ್ಐ 10:45 ಬಂದು ಎಲ್ಲರಿಗೂ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಒಂದು ಮಾತಾಡಲಿಲ್ಲ. ಬಂದವರೇ ಲಾಠಿ ಹಿಡ್ಕೊಂಡು ಬೀಸ್ತಾ ಬಂದರು ಎಲ್ಲರಿಗೂ. ನನಗೆ ಲಾಠಿ ಬೀಸಿದ್ದಕ್ಕೆಲ್ಲ ಕೈ ಎಲ್ಲ ಗಾಯ ಆಗಿತ್ತು, ಕೈ ಸ್ವೆಲ್ಲಿಂಗ್ ಆಗಿತ್ತು. ಈಗ ನಮ್ಮ ಹೆಂಗಸರಿಗೂ ಮಕ್ಕಳಿಗೂ ಎಲ್ಲರಿಗೂ ಹೊಡೆದಿದ್ರು. ತಪ್ಸಕ್ಕೆ ಬಂದವ್ರನ್ನೂ ಹಾಗೆ ಬಿಡ್ತಾ ಇರಲಿಲ್ಲ, ಎಲ್ಲರಿಗೂ ಹೊಡಿತಾ ಇದ್ದಿದ್ರು. 4 ಜನ ಸ್ಟೇಷನ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕರ್ಕೊಂಡು ಹೋಗಿಯೂ ಅಲ್ಲಿ ಶರ್ಟ್ ಲಾಕಪ್ಪಿಗೆ ಹಾಕಿ ಶರ್ಟ್ ತೆಗೆದು ಅಲ್ಲೂ ಹೊಡೆದಿದ್ರು. ಮತ್ತೆ ಘಟನೆ ನಡೆದಿರೋದು ಬ್ರಹ್ಮಾವರ ತಾಲೂಕಿನ ಕೋಟಾತಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಗಟ್ಟಿಯಾಗಿ ಬೊಬ್ಬಿಟ್ರೆ ಪಕ್ಕದಲ್ಲೇ ಇರುವ ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮನೆಗೂ ಈ ಬೊಬ್ಬೆ ಕೇಳಬೇಕಿತ್ತು. ಈ ಬಗ್ಗೆ ದೂರು ದಾಖಲಿಸಲು ಹೋದ್ರೆ ಸೂಕ್ತ ಕ್ರಮವನ್ನು ಕೋಟಾ ಪೊಲೀಸರು ಕೈಗೊಂಡಿಲ್ಲ. ಮದುವೆ ಮನೆಯಿಂದ 4 ಕರೆದೊಯ್ದು ಬಟ್ಟಿ ಬಿಚ್ಚಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಮ್ಮೆ ಹಲ್ಲೆ ನಡೆಸಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಯಲ್ಲಿ ದಾಖಲಿಸಲು ಬಿಟ್ಟಿಲ್ಲ. ಕೊರಗ ಸಮುದಾಯ ಅತ್ಯಂತ ಹಿಂದುಳಿದ ಸಮುದಾಯದವರಾಗಿದ್ದು ತಮ್ಮ ಪರವಾಗಿ ಹೋರಾಟ ನಡೆಸುವ ಶಕ್ತಿ ಅವರಲ್ಲಿಲ್ಲ. ಇದನ್ನ ಚೆನ್ನಾಗಿ ಅರಿತ ಪೊಲೀಸರು ರಾಜಿ ನಡೆಸಿ ಪ್ರಕರಣ ಮುಚ್ಚಿ ಹಾಕಲು ಮುಂದಾಗಿದ್ದಾರೆ. ಆದರೆ ಘಟನೆಯ ಬಗ್ಗೆ ಆಕ್ರೋಶ ಹೊರಬರುತ್ತಿದ್ದಂತೆ ಡಿವೈಎಸ್ಪಿ ನೇತೃತ್ವದಲ್ಲಿ ತಂಡ ತೆರಳಿ ಕೊರಗ ಸಮುದಾಯದವರಿಂದ ಮಾಹಿತಿ ಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡಿದ್ರೆ ಬುಧವಾರ ಮದುವೆ ನಡೆಸಲು ಬಿಡಲ್ಲ ಅಂತ ಬೆದರಿಕೆ ಹಾಕಿರುವುದಾಗಿ ತಿಳಿದು ಬಂದಿದೆ. ಆದರೆ ಮಾನವೀಯತೆಯ ದೃಷ್ಟಿಯಿಂದ ಪೊಲೀಸ್ನವರು ಯಾರೇ ಕಂಪ್ಲೇಂಟ್ ಮಾಡಲಿ, ಒಂದು ಸಭೆ ಸಮಾರಂಭ ನಡೆಯುವಾಗ ಅವರಿಗೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೊಡಬೇಕಿತ್ತು. ಇಂಥ ಕಾರ್ಯಕ್ರಮ ಈ ಥರ ಕಂಪ್ಲೇಂಟ್ ಬಂದಿದೆ, ಸಾರ್ವಜನಿಕರಿಂದ ತೊಂದರೆ ಆಗ್ತದೆ, ನೀವು ಕ್ಲೋಸ್ ಮಾಡಿ ಅಂದೇಳಿ ಅವರಿಗೆ ಒಂದು ಬುದ್ಧಿವಾದವನ್ನು ಸಮಾಜದಲ್ಲಿ ಅವರಿಗೊಂದು ಹೇಳ್ಬೋದಿತ್ತು. ಅಂಥ ಒಂದು ಮಾನವೀಯತೆ ಕಾರ್ಯಕ್ರಮ ಮಾಡಲಿಲ್ಲ. ನಮ್ಮನ್ನೇ ರಕ್ಷಣೆ ಮಾಡುವವರೇ ಏಕಾಏಕಿಯಾಗಿ ದಾಳಿ ಮಾಡಿ ಏನೋ ಒಂದು ಕೋಮು ಸೌಹಾರ್ದ ಸೃಷ್ಟಿಸುವ ಸಲುವಾಗಿ ಏನೋ ಗೊತ್ತಿಲ್ಲ. ಆದರೆ ಎಷ್ಟೊಂದು ನಮ್ಮ ಸಮಾಜದಲ್ಲಿ ಅನಾಚಾರಿಕ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರ್ತದೆ. ಇದು ದೊಡ್ಡವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅಂತೇಳೋ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಿದೆ. ಇದು ಅತ್ಯಂತ ಶೋಚನೀಯ ಹಾಗೂ ಖಂಡನೀಯವಾಗಿ ಈ ಕೆಲಸವನ್ನು ನಮ್ಮ ರಕ್ಷಣೆ ಮಾಡುವವರೇ ಈ ಥರ ಕೆಲಸ ಮಾಡಿದಂತೆ ನಮ್ಮ ಇಡೀ ಸಮಾಜವೇ ನಮ್ಮ ತಲೆ ತಗ್ಗಿಸುವಂಥ ಕಾರ್ಯಕ್ರಮ ಕೆಲಸ ಮಾಡಿದೆ ಪೊಲೀಸ್ ಇಲಾಖೆಯವರು. ನೈಟ್ ಕರ್ಫ್ಯೂ ಉಡುಪಿ ಜಿಲ್ಲೆಯಲ್ಲಿ 1 ದಿನ ಮುಂಚಿತವಾಗಿಯೇ ಜಾರಿಯಾದಂತಿದೆ.
ಉಡುಪಿ ಜಿಲ್ಲೆಯಲ್ಲಿ ಪ್ರಭಾವಿಗಳು ಸಾಕಷ್ಟು ಕಾರ್ಯಕ್ರಮ ನಡೆಸುತ್ತಾರೆ. ಆದರೂ ಯಾರೂ ಅದನ್ನ ಪ್ರಶ್ನಿಸುವುದಿಲ್ಲ. 4 ದಶಕಗಳ ನಂತರ ಬಡವರ ಮನೆಯೊಂದರಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಅದು ಕೂಡ ಪೊಲೀಸರ ಕಣ್ಣು ಕುಕ್ಕಿದೆ ಅಂತ ನಾಗರಿಕರು ಆರೋಪಿಸಿದ್ದಾರೆ. ಪ್ರಭು ಸುವರ್ಣ ಕಟಪಾಡಿ, ನಮ್ಮ ಕನ್ನಡ ನ್ಯೂಸ್, ಉಡುಪಿ.